Digale desiri gando na yeru marege engal pramuji kauda lagyonde na yeru mare wolu cendambe na yeri mare wolu badi cendambe na yeri mare upat badi cenda tambe na yeri mare lodo mutina botu na yeru marege. ತುಳುನಾಡಿನ ಸೊಬಗಿನ ಮಹಿಮೆಯನ್ನ ಬಣ್ಣಿಸಲು ಅಸಾಧ್ಯ. ನೂರಾರು ಸಾಂಪ್ರದಾಯಿಕ ಆಚಾರ ವಿಚಾರಗಳನ್ನು ಇಲ್ಲಿನ ಜನರು ಆಚರಿಸುತ್ತಾರೆ. ಅಲ್ಲದೆ ತುಳುನಾಡಿನಲ್ಲಿ ಕೃಷಿಗೆ ಮೊದಲ ಆದ್ಯತೆಯನ್ನು ನೀಡಿದೆ. ಅದರಲ್ಲೂ ಭತ್ತ ನಾಟಿ ಮಾಡುವುದು, ಅಲ್ಲಿನ ಹೆಂಗಸರ ಜಾನಪದ ಹಾಡಿನ ಇಂಪು ಕೇಳುವುದು ಒಂದು ತರಹದ ಖುಷಿ. ಇಲ್ಲಿನ ಜಾನಪದ ಶೈಲಿಯ ಪದಗಳು ಪಾಡ್ದನ ಎಂದೇ ಪ್ರಸಿದ್ಧಿ. ಇದನ್ನು ತಮ್ಮ ಕೆಲಸ ಕಾರ್ಯಗಳನ್ನು ನಡೆಸುವ ಸಮಯದಲ್ಲಿ ಜನರು ತಮ್ಮ ಕೆಲಸ ಸಾಗಲು ಗುಂಪಾಗಿ ಹಾಡುವ ಪದ್ಧತಿ ಮೊದಲಿನಿಂದಲೂ ನಡೆಯುತ್ತಾ ಬಂದಿದೆ. ಭತ್ತದ ನಾಟಿ ಮಾಡುವ ಸಂದರ್ಭದಲ್ಲಿ ಹಾಡುವ ಪದಗಳ ಸೊಬಗು ಹಾಗೂ ಈ ಸಂದರ್ಭದಲ್ಲಿ ಆಚರಿಸುವ ಪದ್ಧತಿಗಳ ಬಗ್ಗೆ ಸಣ್ಣ ವರದಿ ಇಲ್ಲಿದೆ. ಕಳೆಂಜದ ಕಾಯಡ ಶ್ರೀಧರರಾವ್ ಅವರ ಮೇದಿನಿ ಫಾರ್ಮ್ಸ್ನಲ್ಲಿ ಮಕ್ಕಳು ಹಾಗೂ ಸ್ಥಳೀಯರಿಂದ ಭತ್ತ ನಾಟಿ ಕಾರ್ಯಕ್ರಮವು ಜುಲೈ 10ರಂದು ವಿನೂತನ ರೀತಿಯಲ್ಲಿ ಜರುಗಿತು. ಈ ಸಂದರ್ಭದಲ್ಲಿ ಕೃಷಿ ಅಧಿಕಾರಿ ಚಿದಾನಂದ ಹೋಗರ್, ದಕ್ಷಿಣ ಕನ್ನಡ ಜಿಲ್ಲಾ ಕಿಸಾನ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಮೋಹನಗೌಡ ಕಲ್ಮಂಜ, ಬೆಳ್ತಂಗಡಿ ಕಿಸಾನ್ ಕಾಂಗ್ರೆಸ್ ಗ್ರಾಮೀಣ ಬ್ಲಾಕ್ ಅಧ್ಯಕ್ಷ ದಿನೇಶ್ ಕೋಟ್ಯಾನ್ ಬೆಳಾಲು, ಬೆಳ್ತಂಗಡಿ ನಗರ ಕಿಸಾನ್ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷ ಬಿ ಲಕ್ಷ್ಮಣ ಪೂಜಾರಿ ಮತ್ತಿತರರು ಉಪಸ್ಥಿತರಿದ್ದರು. ಹೋಬಳಿ ತಾಲೂಕಿನ ಕೊಕ್ಕಡ ಹೋಬಳಿ ವ್ಯಾಪ್ತಿಯ ಈ ಒಂದು ಕಳಂಜ ಗ್ರಾಮದ ಶ್ರೀಧರರಾವ್ ಕಾಯಡ ಇವರ ಒಂದು ಈ ಭತ್ತದ ಕ್ಷೇತ್ರದಲ್ಲಿ ಏರ್ಪಡಿಸಿದಂಥ ಒಂದು ಸಾಂಪ್ರದಾಯಿಕ ನಾಟಿ, ಇದು ಏನು ಕನ್ನಡ ಒಂಜಿ ದಿನ ಅಂಥೇಳಿ ಏನು ನಾವು ಸಾಂಪ್ರದಾಯಿಕವಾಗಿ ಪ್ರತಿ ವರ್ಷ ಮಳೆಗಾಲದ ಪ್ರಾರಂಭದಲ್ಲಿ ಈ ಭತ್ತದ ಒಂದು ಗದ್ದೆಯಲ್ಲಿ ಆಚರಣೆ ಮಾಡುವಂಥದ್ದು ನೋಡ್ಕೊಂಡು ಬಂದಿದ್ದೇವೆ. ಕನ್ನಡ ಒಂಜಿ ದಿನ ಅಂತೇಳಿ ಒಂದು ಕಾರ್ಯಕ್ರಮದಲ್ಲಿ ಏನು ಆಯೋಜನೆ ಮಾಡಿದ್ದಾರೆ. ನಮ್ಮ ಜಿಲ್ಲಾ ಕಿಸಾನ್ ಕಾಂಗ್ರೆಸ್ ಸಮಿತಿಯಿಂದ ನಾವು ಇದನ್ನು ಬಹಳ ಸಂತೋಷವಾಗಿ ಇಲ್ಲಿ ನಾವು ಭಾಗವಹಿಸಿದ್ದೇವೆ. ನಮ್ಮ ತಾಲೂಕಿನ ಅಧ್ಯಕ್ಷರು ದಿನೇಶ್ ಕೋಟ್ಯಾನ್ರವರ ಜೊತೆಗೂಡಿ ನಾವು ಭಾಳ ಸಂತೋಷದಿಂದ ಭಾಗವಹಿಸಿದ್ದೇವೆ. ಇನಿ ಮಾತ ದೇಶೋಡು ಮಾತ ಪಕ್ಷಗಳ ಆಡಲು ಮಾತೆಲ್ಲ ನಮ್ಮ ರೈತರು ಈ ದೇಶದ ಬೆನ್ನೆಲುಬು ಅನ್ನ ಎಂಕಲೆಗೆ ಒಬ್ಬೇ ಒಂಜಿ ರೀತಿಯ ಸವಲತ್ತು ಇನಿ ಕರಿ ವರ್ಷಡು ವಿಶೇಷವಾದ ಒಂದು ಭತ್ತ ಎಂಗ್ಲ ಕೇಬಲ್ ಎಪ್ಪಣಕ್ಕೆ ವಿಶೇಷವಾದ ಕರಾವಳಿ ಪ್ಯಾಕೇಜಿಂದ ಒಂಜಿ ಮಲ್ತಿತ್ತು ಅಣ್ಣ ಈ ಸರ್ತಿ ಅವು ಇಜ್ಜಿ ಅಂಚಿನ ಬಗ್ಗೆ ನಮ್ಮ ಹೋರಾಟ ಮಾಡ್ಕೊಂಡು ನೆಟ್ಟು ಒವೇ ಒಂಜಿ ಇತ್ತೆ ಮೂರು ಸೇರಿನಿಟ್ಟು ಮಾತ ಪಕ್ಷದ ರಾಜ್ಯ ನೇಜಿಯನ್ನು ನಾಟಿ ಮಾಡುವ ಅನ್ನೋ ಆಲೋಚನೆಯಿಂದ ನಾವು ಸ್ಥಳೀಯ ಮಕ್ಕಳಿರ್ಬೋದು ಅಥವಾ ಇಲ್ಲಿ ಊರಿನ ಹಿರಿಯರು ಇರ್ಬೋದು, ಅವರನ್ನೆಲ್ಲ ನಾವು ಸೇರಿಸ್ಕೊಂಡು ಒಂದು ಕಾರ್ಯಕ್ರಮ ಮಾಡೋ ಒಂದು ಆಲೋಚನೆ ಮಾಡಿದ್ದೇವೆ. ಆ ಪ್ರಕಾರ ನಮ್ಮ ನಿರೀಕ್ಷೆಗೂ ಮೀರಿ ಮಕ್ಕಳು ಆಸಕ್ತಿಯಿಂದ ಮತ್ತು ದೊಡ್ಡವರು ಕೂಡ ನಮ್ಮ ಜೊತೆ ಭಾಗವಹಿಸಿದ್ದಾರೆ. ಮಣ್ಣು ಹಮ್ಮಿಕೊಂಡಂತಹ ನಮ್ಮ ಶ್ರೀಧರರಾವ್ ಕಾಯಡ ಹಾಗೂ ಹರೀಶ್ ರಾವ್ ಕಾಯಡ ಇವರಿಗೆ ನನ್ನ ವೈಯಕ್ತಿಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟೊಂದು ಜನರು ಭಾಗವಹಿಸ್ತಾರೆ. ನನಗೆ ಇವರು ಬಂದು ಹೇಳಿದರು, ಆದರೆ ನೇಜಿ ನೆಡುವ ಕಾರ್ಯಕ್ರಮ ಅಂತ ನಾನು ಸಹ ನೆನೆಸ್ಕೊಳ್ಳಲಿಲ್ಲ. ಅದ್ರ ಖುಷಿಯಲ್ಲಿ ಬಂದೆ. ನನಗೇನು ಕೊಡ್ತಿರಲಿಲ್ಲ, ನಾನು ಹೊರಗೆ ಅಂತೂ ಕೆಲಸಕ್ಕೆ ಹೊರಗೆ ಹೋಗೋದೇ ಇಲ್ಲ, ಅಡುಗೆ ಮನೆಯಿಂದ ಹೊರಗೆ ಯಾವ ಕೆಲಸವನ್ನು ಮಾಡಿದ್ದಿಲ್ಲ. ಈಗ ಅಂತೂ ಭಾರಿ ಖುಷಿಯಾಗಿದೆ, ನನಗೇನೋ ಉಲ್ಲಾಸ ಆದಾಗೆ ಆಯಿತು ಈ ನೇಜಿ ನೆಟ್ಟಾಗ. ನಾನು ಸಣ್ಣದಿರುವಾಗ ಒಂದು 6ನೇ ಕ್ಲಾಸಲ್ಲಿರುವಾಗ ನೇಜಿ ಗದ್ದೆಗೆ ಇಳಿದು ಅಪ್ಪ ಕೆಲಸದವರೊಟ್ಟಿಗೆ ಕೆಲಸದವರಿಂದ ಮಾಡಿಸ್ತಿದ್ರು. ಗದ್ದೆಯಲ್ಲಿ ಇಳಿಯುವುದಂದರೆ ತುಂಬ ಖುಷಿ ಆಗ್ತಿತ್ತು. ಆದರೆ ಇವತ್ತು ಇಳಿದೀವಿ, ಆಟಾಡಿದ್ದೇವೆ ಎಲ್ಲ ಗೆಳೆಯರ ಜೊತೆಗೆ. ಆಮೇಲೆ ಇಲ್ಲಿ ನೇಜು ನಡ್ಡುದನ್ನು ನೋಡಿ ತುಂಬ ಖುಷಿ ಆಯಿತು. ನೇಜಿ ನಾನು ಸೆಕೆಂಡ್ ಟೈಮ್, ಫಸ್ಟ್ ಒಮ್ಮೆ NSS ಕ್ಯಾಂಪಲ್ಲೂ ನೇಜಿಗೆ ಹೋಗಿದ್ದೆ ಫ್ರೆಂಡ್ಸ್ ಜೊತೆ, ತುಂಬ ಚೆಂದ ಆಯಿತು. ರಾಯಗೌಡ ಕೊಡಂಗೆ ಎಂಕಲೆ ತುಂಬೊಂಜಿ 4 ಎಕರೆ ಜಮೀನಿತ್ತು ನಂಚ ನೇಜಿದ ಎಂಕಲೆ ಭಾರಿ ಅನುಭವ ಆ ಬಗ್ಗೆ. ಇತ್ತೆ ಕಾರಣಾಂತರದ ಕಂಡ ಪುರ ಕಮ್ಮಿ ಆದ ತೋಟ ಅದನ್ನೇ ಅಂಚ ಎಂಕಲ ಅಪ್ಪಗಲ ಕತೆ ಪುರ ಬಂದದ್ದು ನೇಜಿ ನಡ್ಪೆ ಪಾರೆಂಗಿ ಕಪ್ಪಲೇಡೆ ಪರೆಂಗೆ ಅದಾಯ್ತದ ಕಿನ್ನಿಲೋಯ Digale desiri gando na yeru marege engal pramuji kauda lagyonde na yeru mare wolu cendambe na yeri mare wolu badi cendambe na yeri mare upat badi cenda tambe na yeri mare lodo mutina botu na yeru marege.